ಮನಃಶಾಂತಿಗಾಗಿ ದೊಡ್ಡ ಸಾಧನೆ ಯಾವುದೂ ಇಲ್ಲ ಎಂದು ಚಿತ್ರನಟ ನಿರ್ದೇಶಕ ರಮೇಶ್ ಅರವಿಂದ್ ಹೇಳಿದರು. ಪುತ್ತೂರಿನಲ್ಲಿ ಆಕಾಂಕ್ಷಾ ಚಾರಿಟೇಬಲ್ ಟ್ರಸ್ಟ್ನ ಪ್ರೌಢಶಾಲಾ ಮಕ್ಕಳಿಗಾಗಿ ನಾಳೆ ನಮ್ಮದು ಎನ್ನುವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಅವರು ಭಾಗವಹಿಸಿದ್ರು. ಶಾಲಾ ಮಕ್ಕಳು ತನ್ನ ಶಿಕ್ಷಣವನ್ನ ಹೇಗೆ ಪೂರೈಸಬೇಕು, ಮಕ್ಕಳ ಮುಂದಿರುವ ಚಾಲೆಂಜ್ಗಳು ಯಾವುದು ಮುಂತಾದ ವಿಷಯಗಳ ಕುರಿತು ವಿದ್ಯಾರ್ಥಿಗಳೊಂದಿಗೆ ಅವರು ಸಂವಾದವನ್ನ ನಡೆಸಿದ್ರು. ಸಕ್ಸಸ್ ಅಂದರೆ ಪೀಸ್ ಆಫ್ ಮೈಂಡ್, ಮನಃಶಾಂತಿಗಿಂತ ದೊಡ್ಡ ಯಶಸ್ಸಿಲ್ಲ. ನಿಮ್ಮ ತಲೆ ಹ್ಯಾಪಿಯಾಗಿರುತ್ತೆ. ಹ್ಯಾಪಿನೆಸ್, ಬೀಯಿಂಗ್ ಹ್ಯಾಪಿ, ಬೀಯಿಂಗ್ ಕಂಫರ್ಟಬಲ್ ವಿತ್ ಯುವರ್ ಸೆಲ್ಫ್ ಈಸ್ ಸಕ್ಸಸ್. ನಿಮಗೆ ನಿಮ್ಮೆಲ್ಲರಿಗೂ ಪ್ರತಿಯೊಬ್ಬರಿಗೂ ನೀವು ದೇವರು ಅಂತ ಕರೀರಿ, ನಿಸರ್ಗ ಕರೀರಿ, ಸೃಷ್ಟಿ ಕರೀರಿ, ನಿಮಗೆ ಅಂತ ಕೆಲವು ಶಕ್ತಿಗಳನ್ನ ಕೊಟ್ಟಿರ್ತಾನೆ. ಆ ಶಕ್ತಿಗಳನ್ನ ಪರಿಪೂರ್ಣವಾಗಿ ಜಗತ್ತಿಗೆ ತೋರಿಸಿ ಆಮೇಲೆ ಗುಡ್ ಬೈ ಹೇಳಬೇಕು ಲೈಫ್ಗೆ. ದಟ್ ಇಸ್ ವಾಟ್ ಇಸ್ ಸಕ್ಸಸ್. ನೀವು ಇಷ್ಟಪಡುವಂಥ ಕೆಲಸವನ್ನ ಇಷ್ಟಪಟ್ಟ ಜನರ ಜೊತೆ ಇಷ್ಟಪಡುವಷ್ಟು ಕಾಲ ನಿಮ್ಗೆ ಇಷ್ಟವಾದ ಜಾಗದಲ್ಲಿ ಇಷ್ಟಪಟ್ಟು ಮಾಡೋದೇ ಸಕ್ಸಸ್. ಪುತ್ತೂರಿಗೆ ಆಗಮಿಸಿದ ಚಿತ್ರನಟರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಯಿತು.